ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ, ದಟ್ ಇಸ್ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ನಮ್ಮ ಟಿವಿ. ಅಂಡ್ ಅದರ ಜೊತೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಲಲಿತಾ ಜ್ಯುವೆಲ್ಲರ್ಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಕಾಮತ್ ಟೀ, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಅಂಡ್ ಫ್ಲೋರೋಮಾ ಫ್ಲೋರ್ ಕ್ಲೀನರ್ಸ್. ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ವೀಕ್ಷಕರೇ ನಿಮ್ಗೆ ಗೊತ್ತೇ ಇದೆ, ಅಡುಗೆ ಅಂದ ತಕ್ಷಣ ಹೊಸತಾದಂತಹ ಅನ್ವೇಷಣೆ ಆಗೋದು ಯಾವಾಗ ನಮ್ಮ ಕೈರುಚಿಯಲ್ಲಿ ಬದಲಾವಣೆ ಆದಾಗ. ಸೊ ಕೈರುಚಿಯಲ್ಲಿ ಬದಲಾವಣೆ ಆಗಬೇಕಾದ್ರೆ ಹೊಸತಾದಂತಹ ಅಡುಗೆಯನ್ನು ನಾವು ಕಲಿಬೇಕಾಗತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಹೊಸತಾದಂತಹ ಇವತ್ತು ಅಡುಗೆ ಹೇಳ್ಕೊಡ್ಲಿಕ್ಕೆ ಶ್ರೀಮತಿ ರೇಣುಕಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಾ? ಏನ್ ಅಡುಗೆ ಹೇಳ್ಕೊಡ್ತಾ ಇದ್ರೆ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ? ಉತ್ತರ ಕರ್ನಾಟಕ ತಾಲಿಪಟ್ ಅಂತ ಹೇಳಿ. ಉತ್ತರ ಕರ್ನಾಟಕದ ತಾಲಿಪಟ್ ಅಂತ ಹೇಳ್ತಾರೆ. ತಾಲಿಪಟ್, ಹೌದು. ಓಕೆ. ಹಾಗಂತ ಹೇಳಿದ್ರೆ ಏನದು? ಅದು ಅಕ್ಕಿ ಹಿಟ್ಟಲ್ಲಿ ಟೊಮೆಟೊ, ನೀರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡೋದು. ಅಕ್ಕಿ ಹಿಟ್ಟಲ್ಲಿ. ಇಟ್ಸ್ ಅ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್. ಇನ್ನೊಂದು ರೆಸಿಪಿ ಅದಕ್ಕೆ ಚಟ್ನಿ ಮಾಡೋದು. ಚಟ್ನಿ ಮಾಡೋದು. ಸೊ ಎರಡಕ್ಕೂ ಕಾಂಬಿನೇಷನ್. ನಮ್ಮ ಅಡುಗೆ ಮನೆ ಕಾಯ್ತಾ ಇದೆ, ಹೋಗು ಅಲ್ವಾ? ಹಾಗಾದ್ರೆ ಬನ್ನಿ. ಓಕೆ ಮ್ಯಾಮ್. ಸೊ ನಮ್ಮ ಕಿಚನ್ ಅಲ್ಲಿ ಇದ್ದೇವೆ. ಸೊ ನೀವು ಹೇಳಿದ್ರಿ ಫಸ್ಟ್ ಹೆಸರೇನು ಹೇಳಿದ್ರಿ? ತಾಳಿಪಟ್ ಅಂತ ಹೇಳಿ. ಓಕೆ, ತಾಳಿಪಟ್ ಮಾಡ್ಲಿಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಾಣ್ತಾ ಇದೆ. ಸ್ಟಾರ್ಟ್ ಮಾಡುವ ಏನ್ ಹಾಗಾದ್ರೆ? ಫಸ್ಟಿಗೆ ಗ್ಯಾಸ್ ಹಚ್ಚಿ ಸ್ವಲ್ಪ ಇದು ಬಿಸಿ ಮಾಡಬೇಕು. ಗ್ಯಾಸ್ ಹಚ್ಚುದಾ? ಏನು ಇಡುದು ಬೇಡವಾ ಏನು? ಡೈರೆಕ್ಟ್ ಎಲೆ ಸ್ವಲ್ಪ ಬಿಸಿ ಮಾಡುದು. ಓಕೆ, ತಗೊಳ್ಳಿ. ಸೊ ಎಲೆಯನ್ನೇ ಫಸ್ಟ್ ಬಿಸಿ ಮಾಡ್ಕೊಳ್ಳೋದು. ಯಾಕೆ ಎಲೆ ಫಸ್ಟ್ ಬಿಸಿ ಮಾಡ್ಕೊಳ್ಬೇಕು? ಮಾಡುವಾಗ ಒಡೆಯುವುದಿಲ್ಲ ಅಂತ ಎಲೆ. ಎಲೆ ಕಟ್ ಆಗಬಾರ್ದು ಅಂತ ಹೇಳಿ. ಓಕೆ ಓಕೆ, ಸಾಕಾ? ಇನ್ನು ಬೌಲು, ಸ್ವಲ್ಪ ನೀರು ಬೇಕು. ನೀರು, ಅಕ್ಕಿ ಹುಡಿ. ಇದು ಅಕ್ಕಿ ಹುಡಿ. ಓಕೆ. ಸೊ ಇದಕ್ಕೆಲ್ಲ ರೈಸ್ ಅನ್ನೆಲ್ಲ ಇದು ಗ್ರೈಂಡ್ ಮಾಡ್ಲಿಕ್ಕೆಲ್ಲ ಏನಿಲ್ಲ? ಇಲ್ಲ ಇಲ್ಲ, ಡೈರೆಕ್ಟ್ ಹಾಕ್ಲಿಯಾ? ಇದೆಲ್ಲ ಹಾಕಿ. ಇದು ಹಾಕಿ ಅದ ನಂತರ ಹಾಕು. ಓಕೆ. ಮೆಣಸು. ಓಕೆ. ಇದು ಗ್ರೀನ್ ಚಿಲ್ಲೀಸ್ ಅಲ್ವಾ? ಇದು ಶುಂಠಿ. ಓಕೆ. ಇದು ಕ್ಯಾರೆಟ್. ಓಕೆ. ಸೊ ಇದಕ್ಕೆ ಎಲ್ಲ ರೀತಿಯ ತರಕಾರಿಗಳನ್ನೆಲ್ಲ ಹಾಕಬಹುದು. ಮತ್ತೆ ಸೊಪ್ಪು ಸಹ ಆಡ್ ಮಾಡಬಹುದು. ಸೊಪ್ಪು ಆಡ್ ಮಾಡಬಹುದು. ಓಕೆ. ಮತ್ತೆ ಸಬ್ಬಸಿಗೆ ಸಿಗ್ತದೆ. ಇದಕ್ಕೆ ಟೊಮ್ಯಾಟೊ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಚಾಪ್ ಮಾಡಿ ಹಾಕಬೇಕು. ಮತ್ತೆ ಕೊತ್ತಂಬರಿ ಸೊಪ್ಪು. ಓಕೆ. ನೀರುಳ್ಳಿ. ಓಕೆ. ಮತ್ತೆ ಇದು ಕಡಲೆಬೇಳೆ. ಸೊ ಅದು ಏನು ಫ್ರೈ ಮಾಡ್ಬೇಕಂತ ಏನಿಲ್ಲ. ಓಕೆ, ಡೈರೆಕ್ಟ್ ಹಾಕೋದು. ಮತ್ತೆ ಉಪ್ಪು ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳನ್ನು ಹಾಕೋದು ಮಿಕ್ಸಿಂಗ್ ಗೆ. ಓಕೆ. ಸ್ವಲ್ಪ ನೀರು ಹಾಕುದಾ? ಹಾಕ್ಲಿಯಾ? ಹಾಕಿ. ಬೇಕಾ ನೀರು? ಸೊ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಕಾವಲಿಯಲ್ಲಿ ಇಡ್ಲಿಕ್ಕೆ. ಸೊ ಕಾವಲಿ ಬಿಸಿ ಮಾಡ್ಲಿಕ್ಕೆ ಇಡುವನಾ? ಓಕೆ. ಸೊ ಅಷ್ಟರಲ್ಲಿ ಕಾವಲಿ ಕೂಡ ಬಿಸಿ ಆಗ್ತದಲ್ವಾ? ಸೊ ಇದು ಉತ್ತರ ಕರ್ನಾಟಕದಲ್ಲೆಲ್ಲ ಸ್ವಲ್ಪ ಫೇಮಸ್ ಆಗಿದೆ. ಓಕೆ ಓಕೆ. ಇದಕ್ಕೆ ಬೇಕಿದ್ರೆ ಜೋಳದ ಹಿಟ್ಟು, ರಾಗಿ ಹಿಟ್ಟು ಸಹ ಮಿಕ್ಸ್ ಮಾಡಬಹುದು. ಅಕ್ಕಿ ಇಲ್ಲದಿದ್ರೆ ಬೇರೆ ಬೇರೆ ಹಿಟ್ಟನ್ನು ಯೂಸ್ ಮಾಡಬಹುದು. ಜೋಳದ ಹಿಟ್ಟು, ರಾಗಿ ಹಿಟ್ಟು, ಆ ರೀತಿ ಎಲ್ಲ ಮಾಡ್ಕೊಳ್ಬಹುದು. ಓಕೆ. ಸ್ವಲ್ಪ ಎಣ್ಣೆ ಬೇಕಾಗುತ್ತಾ? ಸೊ ಇದು ನಿಮಗೆ ಗೊತ್ತಿದೆ, ನಮ್ಮ ಅಡುಗೆ ಮನೆಯ ಸೂಪರ್ ಆಯಿಲ್ ಇದು, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.
ಸಾಕಾ? ಓಕೆ ಸರ್, ಸಾಕು. ಸ್ವಲ್ಪ ಕೈಗೆ ಈಗ ಎಣ್ಣೆ ಹಾಕ್ಕೊಂಡು ಹಾ, ಎಲೆಗೆ ಎಣ್ಣೆ ಹಾಕ್ಲಿಕ್ಕೆ, ಕಾವಲಿಗೆ ಅಲ್ಲ? ಕಾವಲಿಗೂ ಹಾಕಬೇಕು. ಹಾಕ್ಬೇಕು. ಓಕೆ ಓಕೆ. ಸೊ ಈ ರೀತಿ ಅದರಲ್ಲಿ ತಟ್ಟುದಾ? ಹೀಗೆ. ಓಕೆ. ಸೊ ಕಾವಲಿಗೆ ಕೂಡ ಎಣ್ಣೆ ಹಾಕೋದಾಗಾದ್ರೆ. ಹ್ಮ್. ವೆರಿ ನೈಸ್, ವೆರಿ ನೈಸ್. ಇದು ಬಾಳೆ ಎಲೆ ಮೊದಲೇ ನಾವು ಬಿಸಿ ಮಾಡಿದ್ರಿಂದ ಅದು ಏನಾಗಲ್ಲ? ಏನಾಗೋದಿಲ್ಲ. ಓಕೆ. ಸ್ವಲ್ಪ ಮುಚ್ಚಬೇಕಾ? ಸರಿ. ಸೊ ಇದೆಷ್ಟು ಹೊತ್ತು ಬೇಕು? ತುಂಬಾ ಹೊತ್ತು ಬೇಕಾ ಇದಕ್ಕೆ? ಒಂದು 5 ನಿಮಿಷ. 5 ನಿಮಿಷದಲ್ಲಿ ಬೇಯುತ್ತೆ. ಓಕೆ. ಆಕ್ಚುಲಿ ಎಂತ ಅಕ್ಕಿಯನ್ನು ಹುಡಿ ಮಾಡಿ ಅದನ್ನು ಹಿಟ್ಟು ಮಾಡಿದ್ರೆ ಇನ್ನು ಕೂಡ ಆಗುತ್ತೆ ಅಲ್ವಾ? ಅದು ಸ್ವಲ್ಪ ಲಾಂಗ್ ಪ್ರಾಸೆಸ್. ಅದನ್ನು ಹುಡಿ ಮಾಡಬೇಕು, ಗ್ರೈಂಡ್ ಮಾಡಬೇಕು. ಇದೆಲ್ಲ ಅಕ್ಕಿ ಹುಡಿ ರೆಡಿ ಇದ್ರೆ ದಿಢೀರ್ ಮಾಡಬಹುದು. ಹೌದು. ನೋಡುವನಾ? ಓಕೆ. ಎಸ್. ಓಕೆ. ಸ್ವಲ್ಪ ಸಪ್ಪೂರ ಆಗ್ಬೇಕಂದ್ರೆ ನೀರು ಹಾಕಿ ಸಹ. ತೆಳ್ಳಗೆ ಆಗ್ಬೇಕಾದ್ರೆ ಸ್ವಲ್ಪ ನೀರು ಹಾಕೋದು, ಸ್ವಲ್ಪ ನೀರು ದೋಸೆ ತರ. ಆ ತರನೂ ಮಾಡ್ಕೊಳ್ಬಹುದು. ಒಂದೇ ರೀತಿಯ ಪ್ರಿಪರೇಷನ್ ಅಲ್ಲಿ 2 ಬಗೆಯ ದೋಸೆ ಮಾಡ್ಕೊಳ್ಬಹುದು. ಹೀಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕಿ ಡೈರೆಕ್ಟ್ ದೋಸೆ ತರನೇ ಮಾಡಬಹುದು. ಓಕೆ ಓಕೆ. ತೆಗೆಯುದಲ್ವಾ? ಸೊ ಇದು ಒಂದು ರೊಟ್ಟಿ ರೆಡಿ ಆಯ್ತು, ಒಂದು ತಾಳಿಪಟ್ಟು ಅಲ್ವಾ? ಓಕೆ. ಈಗ ಇನ್ನೊಂದು. ಮುಚ್ಚುದಾ? ಸೊ ಇದು ಮತ್ತು ಈ ತಾಳಿಪಟ್ಟು ಮತ್ತು ಅಕ್ಕಿ ರೊಟ್ಟಿಗೆ ಏನು ವ್ಯತ್ಯಾಸ ಇರುವಂತದ್ದು? ಅಕ್ಕಿ ರೊಟ್ಟಿ ಅಂತ ಹೇಳಿದ್ರೆ ಖಾಲಿ ಪ್ಲೇನ್ ಮಾಡ್ತೇವೆ, ಖಾಲಿ ಹುಡಿ ಹಾಕಿ ಉಪ್ಪು ಎಲ್ಲ ಹಾಕಿ ಅಷ್ಟೇ ಹಾಕಿ ಬಿಳಿ ಪ್ಲೇನ್ ಮಾಡೋದು. ಇದು ತಾಳಿಪಟ್ಟು ಅಂತ ಹೇಳಿದ್ರೆ ಎಲ್ಲ ಮಿಕ್ಸ್, ಎಲ್ಲ ಇರುತ್ತೆ ಅದರಲ್ಲಿ. ವೆಜಿಟೇಬಲ್ಸ್ ಇರುತ್ತೆ, ಖಾರನೂ ಇರುತ್ತೆ ಸ್ವಲ್ಪ, ಎಲ್ಲ ರೀತಿಯ ವಸ್ತುಗಳು ಅದರಲ್ಲಿ ಇನ್ಕ್ಲೂಡ್ ಇರುತ್ತೆ ಅಲ್ವಾ? ಬೇಕಿದ್ರೆ ಸೊಪ್ಪು ಸಹ ಆಡ್ ಮಾಡಬಹುದು. ಸೊಪ್ಪು ಆಡ್ ಮಾಡಬಹುದು. ಇನ್ನು ಏನೆಲ್ಲ ಬೇಕು ಅದಕ್ಕೆ ಆಡ್ ಮಾಡ್ತಾ ಹೋಗ್ಬೋದು ಅಲ್ವಾ? ಕರೆಕ್ಟ್. ಸೌತೆಕಾಯಿ ಮಾಡಬಹುದು ಹಾಗೆ. ನೋಡುದಾ? ಆಕ್ಚುಲಿ ಬೇಯಲಿಕ್ಕೂ ಬೇಗಲೇ ಬೇಯುತ್ತೆ, ಅಷ್ಟು ಟೈಮ್ ತಕೊಳ್ಳಲ್ಲ ಅಲ್ಲ? ಅದು ಬಿಸಿ ಬಿಸಿ ಇರುವಾಗಲೇ ತಿಂದ್ರೆ ಒಳ್ಳೆ. ಬಿಸಿ ಬಿಸಿ ಇದ್ದಾಗಲೇ ತಿಂದ್ರೆ ಒಳ್ಳೇದು. ಓಕೆ. ತೆಗೆದ. ಸೊ ಆಗಿದೆ ಅಲ್ವಾ? ಗ್ಯಾಸ್ ಆಫ್ ಮಾಡುವಾಗಾದ್ರೆ ಡನ್. ಬಿಸಿ ತಾಳಿಪಟ್ಟು ರೆಡಿ. ಬಿಸಿ ಬಿಸಿ ತಾಳಿಪಟ್ಟು ರೆಡಿ. ಎಸ್, ಆಫ್ ಕೋರ್ಸ್ ತುಂಬಾ ಬಿಸಿ ಬಿಸಿ ಇದೆ ಅಂಡ್ ನೋಡ್ಲಿಕ್ಕೂ ಚೆನ್ನಾಗಿದೆ. ಎನಿ ಹೌ, ಎಸ್ ವೀಕ್ಷಕರೇ, ಉತ್ತರ ಕರ್ನಾಟಕದ ಸ್ಪೆಷಲ್ ಬ್ರೇಕ್ಫಾಸ್ಟ್, ಈವನ್ ಲಂಚಿಗೂ ಕೊಂಡೋಗ್ಬೋದು, ಸಂಜೆನೂ ತಿನ್ಬೋದು. ಸೊ ಒಂದು ದೋಸೆಯಲ್ಲಿ ಎಲ್ಲ ರೀತಿಯ ವಿಟಮಿನ್ ಕಂಟೆಂಟ್ ಇರುವಂತಹ ವಸ್ತುಗಳನ್ನು ಹಾಕಿ ತಾಳಿಪಟ್ಟು ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಮಾಡ್ಕೊಳ್ಳುವ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ. ತಾಳಿಪಟ್ ತಯಾರಿಸೋ ವಿಧಾನ: ಮೊದಲಿಗೆ 1 ಕಪ್ ಅಕ್ಕಿ ಹಿಟ್ಟಿಗೆ ಹೆಚ್ಚಿದ ಹಸಿಮೆಣಸು, ಕ್ಯಾರೆಟ್ ತುರಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ ಬಾಳೆ ಎಲೆಯ ಮೇಲೆ ಎಣ್ಣೆ ಸವರಿ ಹಿಟ್ಟನ್ನು ತಟ್ಟಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಹಾಕಿ ಮೇಲಿನಿಂದ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹುಯ್ದು ಎರಡೂ ಕಡೆ ಕಾಯಿಸಿ. ಈಗ ಬಿಸಿ ಬಿಸಿ ತಾಳಿಪಟ್ ಸವಿಯಲು ಸಿದ್ಧ. ವೀಕ್ಷಕರೇ, ತಾಳಿಪಟ್ಟು ರೆಡಿ ಆಯಿತು. ಬಟ್ ಅದನ್ನು ತಿನ್ಬೇಕಾದ್ರೆ ನೆಂಚ್ಕೊಳ್ಳಿಕ್ಕೆ ಚಟ್ನಿ ರೆಡಿ ಮಾಡ್ಲಿಕ್ಕಿದೆ. ಸೊ ಚಟ್ನಿ ರೆಡಿ ಮಾಡ್ಲಿಕ್ಕೆ ಬೇಕಾದಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳನ್ನು ರೆಡಿ ಮಾಡಿಕೊಳ್ಳಿರುವಷ್ಟರಲ್ಲಿ ನಾವು ತಗೊಳ್ಳೋ ಒಂದು ಸಣ್ಣ ಬ್ರೇಕ್.
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಗೊತ್ತೇ ಇದೆ ನಿಮ್ಗೆ, ಎಲ್ಲಾ ಕಡೆಗಳಲ್ಲಿ ಮಾರ್ಕೆಟ್ ಅಲ್ಲಿ ಫಸ್ಟ್ ರ್ಯಾಕ್ ಅಲ್ಲಿ ಕಾಣುತ್ತೆ. ಯಾಕಂತ ಹೇಳಿದ್ರೆ ವಿಟಮಿನ್ ಕಂಟೆಂಟ್ ಇರುವಂತಹ ವಿಟಮಿನ್ ಎ ಡಿ ಇ ಇರುವಂತಹ ಸೂಪರ್ ಆಯಿಲ್. ಅಂಡ್ ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ಸೊ ಅರುಣಾ ಮಸಾಲ ಅಂತ ಬಂದಾಗ ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ಒಂದು ಪರಿಪೂರ್ಣವಾದಂತಹ ಅಡುಗೆ ರೆಡಿ ಆಗಬೇಕಾದ್ರೆ 40 ವರ್ಷಗಳಿಂದ ಎಲ್ರಿಗೂ ಹಿಡಿಸಿದಂತಹ ಒಂದು ಮಸಾಲ ಅಂತ ಹೇಳಿದ್ರೆ ದಟ್ ಈಸ್ ಅರುಣಾದವರ ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ಅದರ ಜೊತೆಗೆ ಹೊಸದಾಗಿ ಸಣ್ಣ ಮಕ್ಕಳಿಗೆ ಪ್ರೋಟೀನ್ ಯುಕ್ತವಾದಂತಹ ಆಹಾರ ಸಿಗಬೇಕಾದ್ರೆ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಅಂತ ಬಂದಿದೆ. ಸೊ ನ್ಯಾಚುರಲ್ ಆಗಿರುವಂತಹ ಎಲ್ಲ ಕಂಟೆಂಟ್ ಗಳನ್ನು ಯೂಸ್ ಮಾಡಿಕೊಂಡು ಬೇಬಿ ಫುಡ್ ಅಂತ ಇದೆ. ಅದಾದ ನಂತರ ವೆಜಿಟೇರಿಯನ್ ಆಗಿರುವಂತಹ ಎಲ್ಲ ವಿಟಮಿನ್ ಕಂಟೆಂಟ್ ಇರುವಂತಹ ಒಂದು ಬೆಸ್ಟ್ ಪ್ರಾಡಕ್ಟ್ ದಟ್ ಈಸ್ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಫ್ಲೋರೋಮಾ ಕ್ಲೀನರ್ಸ್ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಬೆಳಿಗ್ಗೆ ಒಂದು ರಿಫ್ರೆಶಿಂಗ್ ಆಗಬೇಕಾದ್ರೆ ಕಾಮತ್ ಟೀ ಅಂಡ್ ತುಂಬಾನೇ ಚೆನ್ನಾಗಿ ಕಾಣುವಂತಹ ಯಾವುದೇ ರೀತಿಯ ಆಭರಣಗಳ ಒಂದು ವ್ಯವಸ್ಥೆ ಬೇಕಾದ್ರೆ ಲಲಿತಾ ಜುವೆಲ್ಲರ್ಸ್ ಮಂಗಳೂರು. ಸೊ ನಮ್ಮ ಎಲ್ಲಾ ಸ್ಪಾನ್ಸರ್ಸ್ನವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ ನಮ್ಮ ಚಟ್ನಿ ರೆಡಿ ಆಗ್ಲಿಕ್ಕಿದೆ. ಚಟ್ನಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ, ಬನ್ನಿ ಅವ್ರ ಜೊತೆನೆ ಕೇಳುವ. ಓಕೆ ಮ್ಯಾಮ್, ಸೊ ಚಟ್ನಿ ಮಾಡ್ತಾ ಇದ್ದೀರಾ. ಸೊ ನಾರ್ಮಲಿ ನಾವು ಮಾಡುವ ಚಟ್ನಿಗೂ ಈ ಚಟ್ನಿಗೂ ಏನ್ ವ್ಯತ್ಯಾಸ ಇದೆ? ಅಂತ ಹೇಳಿದ್ರೆ ಇದ್ರಿಗೆ ಇದು ನೆಲಕಡಲೆ ಶೇಂಗಾ ಬೀಜ ಅಂತ ಹೇಳ್ತಾರಲ್ವಾ? ಓಕೆ, ಸ್ಟಾರ್ಟ್ ಮಾಡುವ. ಹೇಗೆ ಸ್ಟಾರ್ಟ್ ಮಾಡೋದು ಅದನ್ನು? ಬಾಣಲೆ ಕೊಡಿ. ಓಕೆ, ಸ್ವಲ್ಪ ಬಿಸಿ ಮಾಡುವ. ಓಕೆ, ಸೊ ಉದ್ದ ಮೆಣಸು. ಉದ್ದ ಮೆಣಸು ಓಕೆ, ಒಂದೆಷ್ಟು 4-5 ಸಾಕು. 3 ಸಾಕಾಗುತ್ತಾ? ಖಾರ ಜಾಸ್ತಿ ಬೇಕಾದ್ರೆ ಹಾಕೊಳ್ಬಹುದು. ಹಾಕೊಳ್ಬಹುದು. ಓಕೆ, ತಕೊಳ್ಳಿ. ಸೊ ಇದು ಎಣ್ಣೆ ಎಲ್ಲ ಏನ್ ಬೇಡ ಇದಕ್ಕೆ? ಬೇಕಿದ್ರೆ ಹಾಕ್ಬೋದು, Okay. ನಾನು ಎಣ್ಣೆ ಹಾಕೋದಿಲ್ಲ ಹಾಗೆ. ಹಾ, ಪರವಾಗಿಲ್ಲ, ನಿಮ್ಮ ಒಂದು ಶೈಲಿಯಲ್ಲೇ ಮಾಡ್ಕೊಂಡು ಹೋಗುವ. ಸೊ ಇದು ಚಟ್ನಿ ಈ ತಾಳಿಪಟ್ಟಿಗೆ ನೆಂಚ್ಕೊಳ್ಳಿಕ್ಕೆ ಅಲ್ವಾ? ನೆಂಚ್ಕೊಳ್ಳಿಕ್ಕೆ. ಓಕೆ, ಸೊ ಇದು ಹೇಗೆ ಕಾಯಿ ಹಾಕಿರೋದ್ರಿಂದ ಇಡ್ಲಿಕ್ಕೆ ಆಗುತ್ತಾ ಅಥವಾ ಫ್ರೀಸ್ ಮಾಡ್ಬೋದಾ? ಇಡ್ಬೋದು, ಸ್ವಲ್ಪ ಒಗ್ಗರಣೆ ಹಾಕಿದ್ರೆ. ಓಕೆ, ಒಗ್ಗರಣೆ ಹಾಕಿದ್ರೆ ತೊಂದರೆ ಇಲ್ಲ. ಓಕೆ ಓಕೆ, ಇದಕ್ಕೆ ಬೇಕಿದ್ರೆ ಶೇಂಗಾ ಇಲ್ಲದಿದ್ರೆ ಹೆಸರು ಕಾಳು ಹುರಿದು ಬಿಟ್ಟು ಹಾಕ್ಬೋದು. ಅದು ಕೂಡ ಹಾಕ್ಬೋದು. ಓಕೆ, ಒಳ್ಳೆಯದ ಟೇಸ್ಟ್ ಬರುತ್ತೆ. ಹಾ ಹಾ, ತೆಗಿಯೋದಾ? ಆಯ್ತಾ? ಆಫ್ ಮಾಡೋಣ. ಓಕೆ, ಸೊ ಮಿಕ್ಸಿ ಬೇಕಾಗುತ್ತಲ್ವಾ? ತಗೊಳ್ಳಿ, ಇದು ತೆಗೆದು ಹಾಕೋದು ಅದಕ್ಕೆ. ಇದಕ್ಕೆ ಹಾಕುವ. ಓಕೆ, ನೆಲಗಡಲೆ. ಓಕೆ, ಇದು ತೆಂಗಿನಕಾಯಿ. ಓಕೆ, ಬೆಳ್ಳುಳ್ಳಿ. ಓಕೆ, ಅದು ಇಡಿಗೆ ಹಾಕೋದು? ಇಡಿ ಹಾಕೋದು. ಹಾ, ಮತ್ತೆ ಉಪ್ಪು. ಅಷ್ಟೇನಾ? ಅಷ್ಟೇ. ನೀರು ಹಾಕ್ಲಿಕ್ಕಿದ್ಯಾ? ಸ್ವಲ್ಪ ನೀರು ಹಾಕಿ ಮಿಕ್ಸ್. ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ತಗೊಳ್ಳಿ. ಸ್ವಲ್ಪ ಒಗ್ಗರಣೆ ಹಾಕೋದಾ? ಸೊ ಹಾಗಾದ್ರೆ ಒಗ್ಗರಣೆ ಇಟ್ಕೊಂಡು ಬಿಡೋಣಲ್ವಾ? ಓಕೆ, ಎಣ್ಣೆ ಹಾಕುವಲ್ವಾ? ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು. ಸೊ ಅದು ಹಾಗಾದ್ರೆ ಇನ್ನು ಫೈನಲಿ ಒಗ್ಗರಣೆ ಮಾತ್ರ ಬಾಕಿ ಇರುವಂತ. ಓಕೆ, ಉದ್ದಿನ ಬೇಳೆ ಹಾಕುವ. ಉದ್ದಿನ ಬೇಳೆ. ಓಕೆ, ಮೆಣಸು. ಇದು ಉದ್ದ ಮೆಣಸನ್ನೇ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ. ಓಕೆ, ಆಫ್ ಮಾಡುದಾ? ಸರಿ, ಸೊ ಒಗ್ಗರಣೆ ರೆಡಿ. ಸೊ ಫೈನಲಿ ಒಗ್ಗರಣೆ ಹಾಕಿಬಿಡೋದು. ಸೊ ಇದು ಶೇಂಗಾ ಚಟ್ನಿಯಾ ಅಥವಾ ಏನು? ಶೇಂಗಾ ಚಟ್ನಿ. ಓಕೆ ಓಕೆ, ಶೇಂಗಾ ಚಟ್ನಿ ರೆಡಿ. ದಿಢೀರ್ ಅಂತ ರೆಡಿ ಆಯ್ತು. ಎಸ್,
ಎಸ್ ವೀಕ್ಷಕರೇ, ಶೇಂಗಾ ಚಟ್ನಿ ನಾವು ಮಾಡಿದಂತಹ ತಾಳಿಪಟ್ಟುಗೆ ಏನಿದೆ ಅದಕ್ಕೆ ನೆಂಚ್ಕೊಳ್ಳಿಕ್ಕೆ ಅಂತ ಮಾಡಿದ್ದಾರೆ. ಬಟ್ ಇನ್ ಕೇಸ್ ಊಟಕ್ಕೂ ಸ್ಪೆಷಲ್ ಆಗಿರುತ್ತೆ ಇದು. ಯಾವಾಗಲೂ ಒಂದೇ ರೀತಿಯ ಚಟ್ನಿಗಿಂತ ಸ್ವಲ್ಪ ಶೇಂಗಾ ನೆಲಗಡಲೆ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಮ್ಮೆ ನೋಡ್ಕೊಂಡು ಬನ್ನಿ. ಶೇಂಗಾ ಬೀಜದ ಚಟ್ನಿ ತಯಾರಿಸುವ ವಿಧಾನ. ಮೊದಲು ಒಣಮೆಣಸನ್ನು ಹುರಿದು ನೆಲಗಡಲೆ, ತೆಂಗಿನ ತುರಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಳಿ. ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಉದ್ದಿನಬೇಳೆ, ಒಣಮೆಣಸನ್ನು ಒಗ್ಗರಣೆ ಮಾಡಿ ಚಟ್ನಿಗೆ ಬೆರೆಸಿ. ಈಗ ರುಚಿಕರ ಶೇಂಗಾ ಬೀಜದ ಚಟ್ನಿ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಸೊ ತಾಳಿಪಟ್ಟು ಕೂಡ ರೆಡಿ ಆಯಿತು, ಅದ್ರ ಜೊತೆಗೆ ಶೇಂಗಾ ಚಟ್ನಿ ಕೂಡ ರೆಡಿ ಇದೆ. ಸೊ ಟೇಸ್ಟ್ ನೋಡುವ ಹಾಗಾದ್ರೆ ಅಲ್ವಾ? ಎಸ್, ತಗೊಳ್ಳಿ ಮೇಡಮ್ ನೀವು ಕೂಡ. ಸೊ ನನ್ಗನಿಸುತ್ತೆ ಫಸ್ಟ್ ಇದ್ರದ್ದು ಹೀಗೇನೆ ಟೇಸ್ಟ್ ನೋಡುವ, ಚಟ್ನಿ ಇಲ್ದೇನೆ ತಿನ್ಲಿಕ್ಕೆ ಆಗುತ್ತಾ? ತಿನ್ಬಹುದು. ಚೆನ್ನಾಗಿದೆ, ಯಾಕಂದ್ರೆ ಇದರಲ್ಲಿ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಖಾರದ ಒಂದು ಟೇಸ್ಟ್ ಕೊಡುತ್ತೆ, ಈರುಳ್ಳಿ ಟೇಸ್ಟ್ ಇರುತ್ತೆ, ಕ್ಯಾರೆಟ್ನ ಟೇಸ್ಟ್ ಇರುತ್ತೆ, ಎಲ್ಲ ರೀತಿಯ ಟೇಸ್ಟ್ಗಳು ಅಕ್ಕಿಯ ಒಂದು ಕ್ರಿಸ್ಪಿನೆಸ್ಗೆ ಒಳ್ಳೆ ಬ್ಲೆಂಡಿಂಗ್ ಕೊಡ್ತದೆ. ವೆರಿ ನೈಸ್. ಚಟ್ನಿ ಜೊತೆ ಆಮೇಲೆ ಟೇಸ್ಟ್ ನೋಡ್ತಾನೆ, ಬಟ್ ಮೊದಲು ಚಟ್ನಿ ಟೇಸ್ಟ್ ನೋಡ್ಬೇಕು. ತಗೊಳ್ಳಿ. ಎಸ್, ಸೊ ಯೂಶ್ವಲಿ ರೆಗ್ಯುಲರ್ ಚಟ್ನಿಗಿಂತ ಶೇಂಗಾ ಬೀಜ ಹಾಕಿರೋದ್ರಿಂದ ಅಲ್ವಾ? ನೈಸ್, ಚೆನ್ನಾಗಿದೆ. ಶೇಂಗಾ ತರಿಯಾಗಿ ಸಿಗುವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ, ಆ್ಯಂಡ್ ಖಾರ ಆಗಿ ಬಹಳ ಚೆನ್ನಾಗಿರೋಂಥ ಟೇಸ್ಟ್. ಏನು ಹೇಳ್ತಾರೆ, ಮೌತ್ ವಾಟರಿಂಗ್ ಅಂತ ಹೇಳ್ತಾರಲ್ವಾ, ಆ ರೀತಿಯ ಟೇಸ್ಟ್ ರೆಗ್ಯುಲರ್ ಚಟ್ನಿಗಿಂತ ಎಷ್ಟೋ ಪಟ್ಟು ವಿಭಿನ್ನವಾಗಿದೆ ಅಲ್ವಾ? ಹಾಗಾದರೆ ಇದನ್ನು ಈಗ ಚಟ್ನಿ ಜೊತೆ ಟೇಸ್ಟ್ ನೋಡುವಾಗಾದ್ರೆ ತುಂಬ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇದರಲ್ಲೇ ಒಂದು ಟೇಸ್ಟ್ ಬೇರೆನೇ ಇರೋದ್ರಿಂದ ಆ ಶೇಂಗಾದ ಚಟ್ನಿ ಅದರ ಕಾಂಬಿನೇಷನ್ ತುಂಬ ಒಳ್ಳೆ ಸಖತ್ ಟೇಸ್ಟ್ ಕೊಡುತ್ತೆ. ವೆರಿ ನೈಸ್, ಎಲ್ಲರೂ ಟ್ರೈ ಮಾಡಲೇಬೇಕು. ತುಂಬಾನೇ ಈಸಿ, ತುಂಬಾನೇ ಫಾಸ್ಟ್ ಆಗಿ ಆಗುತ್ತೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಮ್ಮ ಅಡುಗೆ ಮನೆಗೆ ಬಂದು ಈ 2 ರೆಸಿಪಿಗಳನ್ನು ಹೇಳಿಕೊಟ್ಟಕ್ಕೆ. ನಿಮ್ಗೆ ಹೇಗಿತ್ತು ಅನುಭವ? ಚೆನ್ನಾಗಿತ್ತು. ಸೊ ನೀವೇನು ಹೊಸದಲ್ಲ ಬರ್ತಾ ಇರ್ತೀರಾ ನಮ್ಮ ಅಡುಗೆ ಮನೆಗೆ, ಸೊ ಪ್ರತಿ ಸಲ ಬಂದಾಗ ಏನಾದ್ರೂ ಉತ್ತರ ಕರ್ನಾಟಕದ ಒಂದು ಡಿಶ್ ಹೇಳ್ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್, ಹೀಗೇನೆ ಬರ್ತಾ ಇರಿ. ಓಕೆ, ಸೊ ನಮ್ಮ ಅಡುಗೆ ಮನೆಗೆ ಬಂದಕ್ಕೆ ಆ್ಯಂಡ್ 2 ಅದ್ಭುತ ರುಚಿಗಳನ್ನು ಹೇಳ್ಕೊಟ್ಟಕ್ಕೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಹೋಲ್ ವೀಟ್ ಚಕ್ಕಿ ಆಟ, ಅದು ಕೂಡ ಸನ್ ಪ್ರೀಮಿಯಂ ಅವರದ್ದೇ. ಸೊ ಸನ್ ಪ್ರೀಮಿಯಂ ಅವರ ಗೋಧಿ ಹಿಟ್ಟು, ಚೆನ್ನಾಗಿರುವಂತಹ ಗೋಧಿ ಹಿಟ್ಟಿನ ವಸ್ತುಗಳು ನಾವು ಏನೆಲ್ಲ ಪ್ರಯೋಗ ಮಾಡ್ತೇವೆ, ಚಪಾತಿ, ಪೂರಿ ಏನೆಲ್ಲ ಆಗುತ್ತೆ ಅದೆಲ್ಲವೂ ಚೆನ್ನಾಗಿ ಬರುತ್ತೆ ಅದರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಕರ್ನಾಟಕದ ಶೈಲಿಯ 2 ರೆಸಿಪಿಗಳನ್ನು ಹೇಳ್ಕೊಟ್ರು. ಬಟ್ ಯಾವ ಪ್ರದೇಶದ ಆಗಿರ್ಲಿ, ಆಹಾರ ಶೈಲಿಯಲ್ಲಿ ವಿಭಿನ್ನತೆ ತರಬೇಕಾದ್ರೆ ಹೊಸತಾದಂತಹ ಕೈರುಚಿಯನ್ನು, ಹೊಸತಾದಂತಹ ಅಡುಗೆಗಳನ್ನು ಟ್ರೈ ಮಾಡ್ತಾ ಇರಬೇಕು. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಹೊಸತಾದಂತಹ ಖಾದ್ಯಗಳು, ಹೊಸತಾದಂತಹ ರೆಸಿಪೀಸ್ಗಳ ಜೊತೆಗೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.